ಉತ್ತರ ಪ್ರದೇಶದ ಜಾವನ್ಪುರ್ ಜಿಲ್ಲೆಯಲ್ಲಿ ಸುಹೇಲ್ ದೇವ್ ಸ್ವಾಭಿಮಾನ್ ಪಕ್ಷದ ನಾಯಕ ಮಹೇಂದ್ರ ರಾಜ್‌ಭರ್‌ಗೆ ಮಾಲೆ ಹಾಕಿದ ಕಾರ್ಯಕರ್ತನು ಕಪಾಳಕ್ಕೆ ಪಟಪಟನೆ ಬಾರಿಸಿದ ಘಟನೆ ನಡೆದಿದೆ. ಉತ್ತರ ಪ್ರದೇಶದ ಜಾವನ್ಪುರ್ ಜಿಲ್ಲೆಯ ಜಲಾಲ್ಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಆಶಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮಹೇಂದ್ರ ರಾಜ್‌ಭರ್ ಅಧ್ಯಕ್ಷತೆಯಲ್ಲಿ ಪಕ್ಷದ ಸಭೆ ನಡೆದಿದ್ದಾಗ ಈ ಘಟನೆ ನಡೆದಿದೆ. ಈ ವಿಡಿಯೋ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸಮಾಜವಾದಿ ಪಕ್ಷದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಅವರು ಇದನ್ನು ಖಂಡಿಸಿ, ಇದರ ಹಿಂದೆ ಬಿಜೆಪಿ ಪಕ್ಷದವರ ಕುತಂತ್ರವಿದೆ. ಪಿಡಿಎ ಹಿಂದುಳಿದ, ದಲಿತ, ಅಲ್ಪಸಂಖ್ಯರ ಮೇಲೆ ಅವರ ತಂತ್ರಗಾರಿಕೆ ಜಾರಿಯಲ್ಲಿದೆ ಎಂದು ಹೇಳಿದ್ದಾರೆ. ಮಹಾರಾಜ ಸುಹೇಲ್ ದೇವ್ರ ವಿಜಯ ದಿವಸದ ಸಂಬಂಧ ಮೂರ್ತಿ ನಿಲ್ಲಿಸಲು ಭೂಮಿ ಪೂಜನ್ ಕಾರ್ಯಕ್ರಮ ನಡೆಯುತ್ತಿದ್ದಾಗ ಈ ಘಟನೆ ನಡೆದಿದೆ. ಜಫರಾಬಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಬಹುಕಾಲದಿಂದ ಪ್ರಖ್ಯಾತರು. ಅವರ ಸೋದರಳಿಯ ಮೌ ಜಿಲ್ಲೆಯ ಮಹೇಂದ್ರ ರಾಜ್‌ಭರ್ ಸಭೆಗೆ ಅತಿಥಿಯಾಗಿ ಬಂದವರು. ಕಪಾಳ ತಾಡನ ಗಳಿಸಿದವರು. ಜನರು ಬೆಚ್ಚುವಂತೆ ಮಾಲೆ ಹಾಕಿ ಕೆನ್ನೆಗೆ ಬಡಿದ ವ್ಯಕ್ತಿ ಪಕ್ಷದ ಕಾರ್ಯಕರ್ತರಾದ ಬ್ರಿಜೇಶ್ ರಾಜ್‌ಭರ್. ಮಹೇಂದ್ರ ರಾಜ್‌ಭರ್ ನೇರ ಹೋಗಿ ಜಲಾಲ್ಪುರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.